ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಕೂಡ ಆದಿತ್ಯ ರಾವ್ ಎನ್ನುವಂಥ ಬಾಂಬ್ ಇಟ್ಟವನ ವಿಚಾರವನ್ನೇ ಮಾತಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಆದರೆ ಬೇರೆ ಒಂದು ಆ್ಯಂಗಲಲ್ಲಿ. ಯಾವಾಗ ಆದಿತ್ಯ ರಾವ್ ಎನ್ನುವಂಥ ಒಬ್ಬ ವ್ಯಕ್ತಿ ಬಾಂಬ್ ಇಟ್ಟದ್ದು ಪತ್ತೆಯಾಗಿ ಆತನ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಲ್ಪಟ್ಟವು, ಆಗ ಮತ್ತೊಂದು ವಿಚಾರ ಕೂಡ ನಡೆಯಿತು. ಅದೇನು ಅಂತೇಳಿ ಫುಲ್ ಸ್ಕ್ರೀನಲ್ಲಿ ನಿಮಗೆ ಇವತ್ತಿನ ಆ ದೃಶ್ಯಗಳನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಒಂದು ಕಡೆ ಆದಿತ್ಯ ರಾವ್ನ ಪತ್ತೆಯಾಗಿದ್ದಾನೆ, ಆತನನ್ನು ಬಂಧಿಸಲಾಗಿದೆ, ಆತ ಯಾರೆಂದು ಗೊತ್ತಾಗಿದೆ ಎನ್ನುವಂಥ ಮಾಹಿತಿ ಬರ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇವನೇ ಆದಿತ್ಯ ರಾವ್ ಅಂಥೇಳಿ ಸಂದೀಪ್ ಲೋಬೋ ಎನ್ನುವಂಥ ಯುವಕನ ಫೋಟೋವನ್ನು ತೋರಿಸಿ ಹಾಕ್ಕೊಂಡು ಈ ವ್ಯಕ್ತಿಯೇ ಬಾಂಬ್ ಇಟ್ಟದ್ದು ಎನ್ನುವಂಥ ಒಂದು ಸುಳ್ಳು ವದಂತಿ ಅಥವಾ ಸುಳ್ಳು ಸಂಗತಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಫೋಟೋ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ನಿಜಕ್ಕೂ ನಿಮಗೆ ನೋಡ್ತಾ ಇರ್ಬೋದು ನೀವು, ಯಾರೋ ಆದಿತ್ಯ ರಾವ್ ಅಂತೇಳಿ ಇವತ್ತು ಗೊತ್ತಿದೆ ಜನಕ್ಕೆ, ಆದರೆ ನಿನ್ನೆ ಗೊತ್ತಿರಲಿಲ್ಲ. ಬಂಧನ ಆಯಿತು ಅಂತ ಮಾತ್ರ ಗೊತ್ತಿತ್ತು, ಸಿಕ್ಕಿಬಿದ್ದ ಅಂತ ಮಾತ್ರ ಗೊತ್ತಾಗಿತ್ತು, ಶರಣಾಗತಿ ಆಗಿದ್ದಾನಂತ ಮಾತ್ರ ಗೊತ್ತಾಗಿತ್ತು, ಆದರೆ ಯಾರು ಅಂತ ಗೊತ್ತಿರಲಿಲ್ಲ. ಆಗ ಕೆಲವು ವಿಘ್ನ ಸಂತೋಷಗಳು ಮಾಡಿದಂಥ ಕೆಲಸ ಏನು ಅಂತೇಳಿದರೆ, ಇದೇ ಸಂದರ್ಭವನ್ನು ಬಳಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮತ್ತೆ ಈ ಆದಿತ್ಯ ರಾವ್ಗೆ ಲಿಂಕ್ ಕೊಡಬೇಕು ಎನ್ನುವಂಥ ಕೆಲಸವನ್ನು ಮಾಡ್ತಾರೆ. ಲಿಂಕ್ ಕೊಡಬೇಕು ಅಂದರೆ ಹೇಗೆ ಕೊಡೋದು? ಆದಿತ್ಯ ರಾವ್ ಇದು ಫೋಟೋ ಯಾವುದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ RSSನ ಒಟ್ಟಿಗೆ ಅಥವಾ ಮುಖಂಡರೊಟ್ಟಿಗೆ ಅಥವಾ BJPಯೊಂದಿಗೆ ಇರುವಂಥ ಫೋಟೋಗಳು ಇಲ್ಲ. ಆಗಿರುವಾಗ ಆದಿತ್ಯ ರಾವ್ನನ್ನೇ BJP ಒಟ್ಟಿಗೆ ಅಥವಾ ಸಂಘದೊಟ್ಟಿಗೆ RSS ಒಟ್ಟಿಗೆ ಲಿಂಕ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? RSS ಅನ್ನು ಹೇಗೆ ಇದಕ್ಕೆ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಬೇಕು, ಅದರ ವರ್ಚಸ್ಸನ್ನು ಹೇಗೆ ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಂಥ ಕೆಲವು ವಿಘ್ನ ಸಂತೋಷಗಳು ಸಂದೀಪ್ ಲೋಬೋ ಎನ್ನುವಂಥ ಯುವಕನ ಫೋಟೋವನ್ನು ತೆಗಿತಾರೆ. ಆ ಫೋಟೋವನ್ನು ತೆಗೆದು ಆ ಯುವಕ ಅಂದರೆ ಸಂದೀಪ್ ಲೋಬೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾಗಿರುವಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೊಟ್ಟಿಗೆ ನಿಂತಹ ಒಂದು ಫೋಟೋವನ್ನು ಹಾಕ್ಕೊಂಡು, ನೋಡಿ ಆದಿತ್ಯ ರಾವ್ಗೂ ಸಂಘಕ್ಕೂ ಸಂಬಂಧ ಇದೆ ನೋಡಿ ಎನ್ನುವಂಥ ವಿಚಾರವನ್ನು ಹರಿಯಬಿಡ್ತಾರೆ. ಈ ಮೂಲಕ ಒಂದು ಹಂತಕ್ಕೆ ಜನರಿಗೆ ಬಾಂಬ್ ಇಟ್ಟವ ಸಂಘದವನು, ಬಾಂಬ್ ಇಟ್ಟವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವನು, RSSನವನು ಅಂತ ಮನಸ್ಸಿನಲ್ಲಿ ಹೋಗಿ ಕುಳಿತುಕೊಳ್ಳಲಿ ಅಂತೇಳಿ ಪ್ರಯತ್ನ ಆಗುತ್ತೆ. ಎಲ್ಲಿಂದ ಪ್ರಯತ್ನ ಆಯಿತು ಅಂತೇಳಿ ಬಹುಶಃ ಇನ್ನು ಅದಕ್ಕೆ ಸೈಬರ್ ಕ್ರೈಮ್ ಪೊಲೀಸರು ಅದನ್ನು ನೋಡಬೇಕಾಗತ್ತೆ. ಈಗಾಗಲೇ ದೂರನ್ನು ಕೊಡಲಾಗಿದೆ, ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡಲಾಗಿದೆ. ಆ ನ್ಯೂಸನ್ನು ಕೂಡ ನೀವು ನಮ್ಮ ಟಿವಿಯಲ್ಲಿ ನೋಡಿರ್ತೀರಿ. ಆದರೆ ಸಂದೀಪ್ ಲೋಬೋ ಯಾವುದೇ ಹಂತದಲ್ಲೂ ಈ ಪ್ರಕರಣಕ್ಕೆ ಸಂಬಂಧವೇ ಇರಲಿಲ್ಲ ಅಂತೇಳಿ ಅವರನ್ನು ಬಲ್ಲಂತ ಎಲ್ರಿಗೂ ಗೊತ್ತಿತ್ತು. ಪ್ಲಸ್ ಯಾವಾಗ ಆದಿತ್ಯ ರಾವ್ನ ಮುಖ ಬರುವ ತನಕ ಪೊಲೀಸರು ಈತನೇ ಆದಿತ್ಯ ರಾವ್ ಅಂತ ಹೇಳುವ ತನಕ, ಅಥವಾ ಆದಿತ್ಯ ರಾವ್ ಹಿಂದಿನ ಬಾರಿ ಹುಸಿ ಕರೆಗಳನ್ನು ಮಾಡಿ ಸಿಕ್ಕಿಬಿದ್ದ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಆತನನ್ನು ತೋರಿಸುವಾಗಿದ್ದಂಥ ಫೋಟೋಗಳನ್ನು ನಂತರ ಅದು ಬಹಿರಂಗ ಆಯಿತು, ಅಲ್ಲಿ ತನಕ ಸಂದೀಪ್ ಲೋಬೋ ಹೆಸರನ್ನು ಎಷ್ಟರ ಮಟ್ಟಿಗೆ ಅದಕ್ಕೆ ಚಾರಿತ್ರ ವಧೆ ಮಾಡಲಿಕ್ಕೆ ಪ್ರಯತ್ನ ಆಗುತ್ತೋ ಅಷ್ಟರ ಮಟ್ಟಿಗೆ ಚಾರಿತ್ರ ವಧೆ ಮಾಡುವಂಥ ಕೆಲಸವನ್ನು ದುರುಳರು, ವಿಘ್ನ ಸಂತೋಷಿಗಳು ಮಾಡ್ತಾರೆ. ಅವರ ಪ್ರಯತ್ನದಲ್ಲಿ ಯಶಸ್ವಿ ಆಗಲಿಲ್ಲ ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಈ ಪ್ರಕರಣಕ್ಕೂ ಸಂದೀಪ್ ಲೋಬೋ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ. ಯಾಕಂತೇಳಿದರೆ ಸಂದೀಪ್ ಲೋಬೋ BJPಯ ದಕ್ಷಿಣ ಕನ್ನಡದ IT ಅಂದರೆ ಸಾಮಾಜಿಕ ಜಾಲತಾಣದ ಸದಸ್ಯರಾಗಿ, ವಾಲಂಟರಿಯಾಗಿ, ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಂಘದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇದ್ದರು. ಅವರ ರಾಷ್ಟ್ರ ಪ್ರೇಮ ಇರಬಹುದು ಅಥವಾ ದೇಶಭಕ್ತಿ ಇರಬಹುದು, ಅದನ್ನು ತಮಾಷೆ ಮಾಡುವಂಥ, ವ್ಯಂಗ್ಯ ಮಾಡುವಂಥ ಕೆಲಸಕ್ಕೆ ನಿನ್ನೆ ಕೆಲವರು ಪ್ರಯತ್ನ ಪಟ್ಟಿದ್ರು. ಸೊ ನೀವು ಆ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಬಹುಶಃ ಬೇರೆ ಬೇರೆ ಭಾಷೆಗಳಲ್ಲಿ, ಮಲಯಾಳಿ ಇರ್ಬೋದು, ಬೇರೆ ಬೇರೆ ಭಾಷೆ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ ಸಂಘದ ಹೆಸರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರು ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಆಗ್ತಾ ಇತ್ತು. ವಾಟ್ಸಪ್ಗಳಲ್ಲಿ ಅದು ಕೂಡ ಹರಿಯಬಿಟ್ರು. ಇವರು ಸಂದೀಪ್ ಲೋಬೋ ಅವರು ಸಂಘದೊಟ್ಟಿಗೆ ರಾಷ್ಟ್ರ ಇದ್ದಾರೆ, ಮುಖಂಡರೊಟ್ಟಿಗೆ ಇದ್ದಾರೆ ಅಂತೇಳಿ ಲಿಂಕ್ ಕೊಡುವಂಥ ಕೆಲಸವನ್ನು ನಿನ್ನೆ ಬಹಳ ಪ್ರಮುಖವಾಗಿ ಬಳಸಿಕೊಂಡು ಮಾಡಿದ್ರು ಕೆಲವು ವ್ಯಕ್ತಿಗಳು. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಬಹುದು, ಆದರೆ BJP ಇರ್ಬೋದು, ಅದರ ಕಾರ್ಯಕರ್ತರಿರ್ಬೋದು, ಎಷ್ಟರ ಮಟ್ಟಿಗೆ ತಮ್ಮ ಅಸ್ತ್ರವೇ ಆಗಿರುವಂಥ ಸಾಮಾಜಿಕ ಜಾಲತಾಣವನ್ನು ಪ್ರಬಲವಾಗಿ ಬಳಸಿಕೊಂಡು ಏನು ಸತ್ಯ ವಿಚಾರ ಇದೆ ಅಂತೇಳಿ ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದರು.
ಸಂದೀಪ್ ಲೋಬೋ ಎನ್ನುವಂಥ ವ್ಯಕ್ತಿಯ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ, ಚಾರಿತ್ರವಧೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಂದೀಪ್ ಲೋಬೋ ಯಾವ ಕಾರಣಕ್ಕೂ ಆತ ಮತ್ತು ಆದಿತ್ಯ ರಾವ್ ಒಬ್ಬರೇ ಅಲ್ವೇ ಅಲ್ಲ. ಆದಿತ್ಯ ರಾವ್ ಎನ್ನುವಂಥ ಬಾಂಬರೇ ಬೇರೆ, ಸಂದೀಪ್ ಲೋಬೋ ಎನ್ನುವಂತಹ ದೇಶಭಕ್ತರೇ ಬೇರೆ ಎನ್ನುವುದನ್ನು ತೋರಿಸುವಂಥ ಕೆಲಸವನ್ನು ಬಹಳ ಯಶಸ್ವಿಯಾಗಿ ನಿನ್ನೆ ಸಾಮಾಜಿಕ ಜಾಲತಾಣ ದಕ್ಷಿಣ ಕನ್ನಡ ಸೇರಿಕೊಂಡು ರಾಜ್ಯದಲ್ಲಿರುವಂಥ ಅಷ್ಟು BJPಯ IT ಸೆಲ್ನ ಕಾರ್ಯಕರ್ತರು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಮೂಲಕ ಒಂದು ಹಂತಕ್ಕೆ ಏನು ವಿಘ್ನ ಸಂತೋಷಗಳ ಪ್ರಯತ್ನಕ್ಕೆ ವಿಫಲತೆ ಕಂಡಿದೆ. ಆದರೆ ಇಲ್ಲಿರುವಂಥ ವಿಚಾರ, ಹಾಗಾದರೆ ಇದು ಯಾಕೆ ಆಯಿತು, ಏನು ಕಾರಣ, ಇದರ ಹಿಂದಿರುವಂಥ ಉದ್ದೇಶ ಆದರೂ ಏನು, ಮತ್ತೆ ಸಾಮಾಜಿಕ ಜಾಲತಾಣವನ್ನು ದುರುಪಯೋಗ ಪಡಿಸಿಕೊಳ್ಳುವುದ ಸಂಕೇತ ಏನು ಇದು? ಹಾಗೆ ಈ ಎಲ್ಲ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಸ್ವತಃ ಸಂದೀಪ್ ಲೋಬೋ ಅವರಿದ್ದಾರೆ. ನಾನು ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಸಂದೀಪ್ ಲೋಬೋ ಅವರು. ನಮಸ್ಕಾರ. ಸೊ ನಿಮಗೆ ಮೊದಲಿಗೆ ಇಂಥದ್ದೊಂದು ಆಯಿತು, ನಿಮ್ಮ ಫೋಟೋ ಬಹುಶಃ ನಿಮ್ಗೆ ಯಾರು ಹೇಳಿದರು ನಿಮ್ಮ ಫೋಟೋ ಅಲ್ಲಿ ಬರ್ತಾ ಇದೆ, ನೀವೇ ಆದಿತ್ಯ ರಾವ್ ಅಂತ ಹೇಳ್ತಾ ಇದ್ದಾರೆ, ನೀವೇ ಬಾಂಬ್ ಇಟ್ಟದಂತ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಮೊದಲಿಗೆ ಗೊತ್ತಾದದ್ದು ಯಾವಾಗ ಮತ್ತು ಹೇಗೆ? ನಿನ್ನೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ಊಟ ಮಾಡ್ತಾ ಇದ್ದೆ. ನಾನು ಊಟ ಮಾಡ್ತಾ ಇರುವಾಗ ನನ್ನ ಮೊಬೈಲಿಗೆ ನನ್ನ ಫೇಸ್ಬುಕ್ ಟೈಮ್ ಲೈನಿಗೆ 2 ಲಿಂಕ್ ಆದಾಗೆ ಆಯಿತು. ಅದು ಕೇರಳ ರಾಜ್ಯದಿಂದ ಫಸ್ಟ್ ಒಂದು ಲಿಂಕ್ ಆಯಿತು. ತೆಗೆದು ನೋಡಿದೆ, ಅಲ್ಲಿ ಇಂಥ ಒಂದು ಸುಳ್ಳು ಸುದ್ದಿ ಇತ್ತು. ಆಗ್ಲೇ ಒಂದು 2 ನಿಮಿಷ ಕಳೆದ ಕೂಡಲೇ ಮತ್ತೊಮ್ಮೆ ಅದೇ ತರ ಒಂದು ಲಿಂಕ್ ಆಯಿತು. ಅಲ್ಲಿ ಕೂಡ ಅದೇ ಸುದ್ದಿ ಇತ್ತು. ಆವತ್ತಿಗಾಗ್ಲೇ ನಾನು ತಿಳ್ಕೊಂಡೆ, ಇಲ್ಲಿ ಏನೋ ಒಂದು ಷಡ್ಯಂತ್ರ ಆಗಿದೆ, ನನ್ನ ಹೆಸರನ್ನು ಚಾರಿತ್ರ್ಯವಧೆ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೆಯುತ್ತಿದೆ ಅಂತ ಗೊತ್ತಾಯ್ತು ನನಗೆ. ಯಾಕೆಂತ ಹೇಳಿದ್ರೆ ಕಳೆದ ಒಂದು ತಿಂಗಳಿಂದ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯ ಒಂದು ಆರಂಭವಾದ ನಂತರ ನಾನು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ ಜನರಿಗೆ ಆಗಲಿ ಈ ಒಂದು ಕಾಯ್ದೆ ವಿಚಾರದಲ್ಲಿ ಇಡೀ ರಾಜ್ಯ ಹಾಗೂ ದೇಶಕ್ಕೆ ಒಂದು ತಿಳಿಸಲು ನನ್ನ ಬಳಿ ಇರೋ ಒಂದು ಅಸ್ತ್ರ ಸಾಮಾಜಿಕ ಜಾಲತಾಣವನ್ನು ನಾನು ಬಳಸಿದ್ದೆ. ಇದನ್ನೇ ಅಸ್ತ್ರವನ್ನಾಗಿಸಿ ವಿರೋಧ ಪಕ್ಷಗಳು, ಇನ್ನು ಯಾರು ವಿಘ್ನ ಸಂತೋಷಿಗಳಿದ್ದಾರೆ, ಇವರೆಲ್ಲ ಸೇರಿ ಒಂದು ಹಂತದಲ್ಲಿ ನನ್ನನ್ನು ಈ ಒಂದು ನಮ್ಮ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಜೊತೆ ನಾನು ಇತ್ತೀಚೆಗೆ ನಮ್ಮ ಪುತ್ತೂರಲ್ಲಿ ಒಂದು ಮಕರ ಸಂಕ್ರಮಣದ ಕಾರ್ಯಕ್ರಮದಲ್ಲಿ ತೆಗೆದ ಒಂದು ಫೋಟೋವನ್ನು ಇಟ್ಕೊಂಡು ವೈರಲ್ ಮಾಡಲಿಕ್ಕೆ ಆರಂಭ ಮಾಡಿದರು. ಕರೆಕ್ಟ್, ಎಸ್. ಸೊ ನಿಮಗೆ ಇದು ಮೊದಲು ನೋಡುವಾಗ ಆಶ್ಚರ್ಯ ಆಯಿತಾ, ಶಾಕ್ ಆಯಿತಾ, ಅಥವಾ ಯಾಕೆ ಹೀಗೆ ಮಾಡಿದ್ರು, ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ಯಾವತ್ತದು ಅನಿಸಿತಾ ಆ ಸಂದರ್ಭದಲ್ಲಿ? ಯಾಕೆಂತ ಹೇಳಿದ್ರೆ ಕಳೆದ ಒಂದೆರಡು ತಿಂಗಳಲ್ಲಿ ನೋಡುವಾಗ ನಮ್ಗೆ ಹಾಗೆ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಆಕ್ಟಿವ್ ಇರ್ತಾರೆ, ಯಾರು ದೇಶದ ಪರವಾಗಿ ಏನು ಬರೀತಾರೆ, ಯಾರು ಅಂತ ಸಂದೇಶಗಳನ್ನು ಕೊಡ್ತಾರೆ, ಅಂತವರಿಗೆ ಒಂದು ಟಾರ್ಗೆಟ್ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ. ನಂಗೆ ವಿಶೇಷ ಅಂತ ಅನಿಸ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಇದರ ಮೊದಲು ತುಂಬಾ ಈ ಬಗ್ಗೆ ನಾನು ಒಂದು 10 ವರ್ಷ ಸಾಮಾಜಿಕ ಕಾರ್ಯಕರ್ತನಾಗಿದ್ದೆ ನನ್ನ ಊರಲ್ಲಿ. ಹಾಗೆ ನಂಗೆ ಇಂಥದ್ದೆಲ್ಲ ಅನುಭವ ಆಗಿದೆ ತುಂಬಾ. ಇದೇನು ಹೊಸತಂತ ಅನಿಸ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅನುಭವ ಆದ ಕಾರಣ ತುಂಬಾ ಸಲ ನಂಗೆ ಅನುಭವ ಆಗಿದೆ. ಇದು ಹೊಸತಂತ ಅನಿಸ್ಲಿಲ್ಲ. ಒಮ್ಮೆಗೆ ಟೆನ್ಷನ್ ಆಯ್ತು. ಸಂಜೆ ಆಗುವಾಗ ಇಡೀ ರಾಷ್ಟ್ರದಲ್ಲಿ ವೈರಲ್ ಆಗಿತ್ತು. ಆದ್ರೆ ರಾತ್ರಿ ಆಗುವಾಗ ನಂಗೆ ತುಂಬಾ ಧೈರ್ಯ ಬಂತು. ಯಾಕಂತ ಹೇಳಿದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ BJPಯ ಸಾಮಾಜಿಕ ಜಾಲತಾಣಗಳು, BJP ಕಾರ್ಯಕರ್ತರು, ನಮ್ಮ ಜನಪ್ರತಿನಿಧಿಗಳು, ನಮ್ಮ ಊರಿನ ಎಲ್ಲರೂ, ನಮ್ಮ ಮಿತ್ರರು ಸೇರಿ ಇಡೀ ದೇಶದಲ್ಲಿ ಸಂದೀಪ್ ಲೋಬೋ ಒಬ್ಬ ದೇಶಭಕ್ತ, ರಾಷ್ಟ್ರೀಯವಾದಿ, ಇವನಿಗೆ ಮತ್ತು ಈ ಬಾಂಬಿಟ ಆದಿತ್ಯ ರಾವ್ಗೆ ಯಾವುದೇ ಸಂಬಂಧವಿಲ್ಲ ಎಂಬ ವಿಚಾರವನ್ನು ಇಡೀ ದೇಶಕ್ಕೆ ತಿಳಿಸುವ ಹಾಗೆ ಮಾಡಿದ್ರು. ಆದ ಕಾರಣ ಎಷ್ಟು ಷಡ್ಯಂತ್ರ ಅವರು ಮಾಡಿದ್ರು, ನಿನ್ನೆ ಸಾಯಂಕಾಲ ತನಕ, ಇಂದು ಮಧ್ಯಾಹ್ನ ಆಗುವಾಗ ಇಡೀ ನಮ್ಮ ರಾಜ್ಯದಲ್ಲಿ ನನ್ನನ್ನು ಡಿಫೆಂಡ್ ಮಾಡಲಿಕ್ಕೆ ಅಷ್ಟೇ ಸಾಮಾಜಿಕ ಜಾಲತಾಣಗಳು, ಅನೇಕ ಪೇಜ್ಗಳು, ಲಕ್ಷಗಟ್ಟಲೆ ಲೈಕ್ಸ್ ಇರೋ ಪೇಜ್ಗಳು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅದರಲ್ಲೂ ಫ್ಯಾಕ್ಟ್ ಚೆಕ್ ಮಾಡಿದ್ರು. ಬೂಮ್ ಲೈವ್ ಎಂಬ ಟಿವಿ ಅವರು ಇವತ್ತು ಫ್ಯಾಕ್ಟ್ ಚೆಕ್ ಕೂಡ ಮಾಡಿದ್ದಾರೆ. ಇನ್ನು ಇಡೀ ದೇಶಕ್ಕೆ ಈ ಒಂದು ಸತ್ಯ ಸುದ್ದಿಯನ್ನು ತಿಳಿಸಲು ಪ್ರಯತ್ನ ಪಟ್ಟಿದ್ದಾರೆ ಅವರು. ಎಸ್, ಇದು ಒಂದು ಹಂತರ ಮಟ್ಟಿಗೆ ಇದು ನಿಜಕ್ಕೂ ಸಂದೀಪ್ ಲೋಬೋ ಅವರು, ನೀವು ಈ ಫೀಲ್ಡಲ್ಲಿ ಇದ್ದ ಕಾರಣ ನಿಮಗೆ ಇದು ಏನೋ ಒಂದು ರೀತಿಯಲ್ಲಿ ಇಂಥದ್ದು ಬರಬಹುದೇನೋ ಅಂತ ಅನಿಸ್ತಿತ್ತು. ಮತ್ತೆ ನೀವು ಅದನ್ನು ಎದುರಿಸಲಿಕ್ಕೆ ಕೂಡ ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ವೇಳೆ ಯಾವುದರಲ್ಲೂ ಇಲ್ಲದವ
ಪಾಪ ಏನೋ ಕೆಲಸ ಮಾಡಿಕೊಂಡು ಇರುವುದು ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಕೆಲಸ ಮಾಡಿ ನಿತ್ಯ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತೆ ಅವರ ಫೋಟೋವನ್ನು ಹೀಗೆ ಬಳಸ್ಕೊಂಡು ಇವನೇ ಬಾಂಬರ್ ಅಂತ ಹೇಳುವಾಗ ನಿಜಕ್ಕೂ ಒಂದು ರೀತಿಯಲ್ಲಿ ಶಾಕ್ ಆಗುತ್ತೆ. ನಿಮಗೆ ಇವತ್ತು BJPಯ ಸೋಷಿಯಲ್ ಮೀಡಿಯಾ ಹೆಲ್ಪಿಗೆ ಬಂತು, ಆದರೆ ಯಾವುದರಲ್ಲೂ ಇಲ್ಲದಂತಹ ಏನೂ ಗೊತ್ತಿಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ಹೀಗೆ ಬಳಸಿದ್ರು ಅಂತಾದರೆ ಪಾಪ ಇಡೀ ಲೈಫೇ ನಾನು ಆ ಬಾಂಬ್ ಇಟ್ಟವನಲ್ಲ ಅಂತ ಹೇಳಲಿಕ್ಕೇನೆ ಅದು ಮುಗಿದು. ಖಂಡಿತವಾಗಿ. ಯಾಕೆ ಅಂತ ಹೇಳಿದ್ರೆ ಒಂದು ಅವನಿಗೆ ಕೂಡ ಸಾಮಾಜಿಕ ಜಾಲತಾಣದ ಬಳಕೆ ಕೂಡ ಗೊತ್ತಿರುವುದಿಲ್ಲ. ಹೌದು. ಆಗಿರುವಾಗ ಅವನಿಗೆ ಖಂಡಿತವಾಗಿ ಸಮಾಜದ ಎದುರು ಇಂಥ ವಿಚಾರವನ್ನು ಎದುರಿಸಲಿಕ್ಕೆ ತುಂಬಾ ಕಷ್ಟ ಆಗ್ಬೋದು. ಯಾಕೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಯಾವಾಗದು 2 ವರ್ಷ ಹಿಂದಿದ್ದು 5 ವರ್ಷ ಹಿಂದಿದ್ದು ಎಲ್ಲವನ್ನು ವೈರಲ್ ಮಾಡುದು. ಒಂದು ಮಗು ತಪ್ಪಿ ಹೋಗಿದೆ ಅಂತ ಹೇಳಿದ್ರೆ ಆ ಮಗು ಸಿಕ್ಕಿದ ನಂತರ ಕೂಡ 2 ವರ್ಷ ಆದ ನಂತರ 3 ವರ್ಷ ಆದ ನಂತರ ಸಾಮಾಜಿಕ ಜಾಲತಾಣ ವಾಟ್ಸಪ್ ನಲ್ಲಿ ಶೇರ್ ಮಾಡುದು ಗೊತ್ತಿರ್ತದೆ. ಎಷ್ಟು ಅಂತ ಹೇಳಿದ್ರೆ ಗೊತ್ತಿದ್ರು ಅದನ್ನು ಒಮ್ಮೆಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ ಬಿಡ್ತಾರೆ. ಹೇಳಿದ್ರೆ ನಾವು ಬುದ್ಧಿವಂತರು, ನಮಗೆ ಮಾತ್ರ ಗೊತ್ತಿರೋದು, ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಲೈಕ್ಸ್ ಬರಬೇಕು, ನಮಗೆ ವಾಟ್ಸಪ್ಪಲ್ಲಿ ನಾನು ಇವತ್ತೊಂದು ಮೆಸೇಜ್ ಹಾಕಿದ್ದೇನೆ ಎಲ್ಲರೂ ನನ್ನ ಮೆಸೇಜ್ ಅನ್ನು ನೋಡಬೇಕು ಅಂತ ಹೇಳಿ ಫಾರ್ವರ್ಡ್ ಮಾಡ್ತಾರೆ. ನೋಡಿ, ಆಕ್ಚುಲಿ ಅವರಿಗೆ ಟೈಪ್ ಮಾಡ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ಅವರು ಮೊರೆ ಹೋಗೋದು ಯಾವುದಕ್ಕೆ ಅಂತ ಹೇಳಿದ್ರೆ ಯಾವ್ದು ನೋಡಿ ಫಾರ್ವರ್ಡ್ ಮೆಸೇಜ್ ಉಂಟು ಅದನ್ನು ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಒಂದು ದಾಟಿಸ್ತಾರೆ. ಆದ್ರೆ ಇವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟು ಬಲಿಷ್ಠವಾಗಿರುವ ಕಾರಣ ನಮ್ಗೆ ಇಂಥ ಒಂದು ಪರಿಸ್ಥಿತಿ ಎದುರಾದಾಗ ಇದನ್ನು ದೊಡ್ಡದಂತ ಅನಿಸ್ಲಿಲ್ಲ. ಇಲ್ಲಿ 2 ವಿಚಾರ ಬಹಳ ಪ್ರಮುಖವಾಗಿ ಬರುತ್ತೆ. ಒಂದು, ಸಂದೀಪ್ ಲೋಬೋ ಅವರಿಗೆ ಏನು ಷಡ್ಯಂತ್ರ ಮಾಡಿದವರಿಗೆ ಮುಖ್ಯ ಅಂತ ಅನಿಸ್ತಾ ಇಲ್ಲ. ಇಲ್ಲಿ ಸಂಘವನ್ನು ದೋಷಿಸಬೇಕು, ಅಂದ್ರೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಈ ಬಾಂಬ್ ಇಟ್ಟವರಿಗೂ ಲಿಂಕ್ ಇದೆ ಅಂತ ತೋರಿಸಬೇಕು. ಅದಕ್ಕೆ ಬಹುಶಃ ಪ್ರಭಾಕರ್ ಭಟ್ರವರನ್ನ ಫೋಟೋವನ್ನು ಬಳಸಿದ್ರು, ಅದರೊಟ್ಟಿಗೆ ನೀವು ಇದ್ರಿ, ಆದ್ರಿಂದ ನಿಮ್ಗೆ ಅದು ನೀವು ಆಟೋಮೆಟಿಕ್ ಆಗಿ ಅಂದ್ರೆ ಏನು ಸಂಘದ ಸಮವಸ್ತ್ರ ಗಣವೇಶದಲ್ಲಿದ್ದಂಥ ಒಂದು ಫೋಟೋ ಅವರಿಗೆ ಬೇಕಿತ್ತು. ಸೊ ಪ್ರಭಾಕರ್ ಭಟ್ರಿಗೆ ಬಹುಶಃ ರಾಜ್ಯ ಮಟ್ಟದಲ್ಲಿ ಪ್ರಖ್ಯಾತರಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವುದರಿಂದ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅನೇಕ ಘಟಕಗಳಲ್ಲಿ ಇವರ ಪರಿಚಯ ಇರುವುದರಿಂದ ಇದು ಬಹುಶಃ ವೈರಲ್ ಮಾಡಲಿಕ್ಕೆ ಸುಲಭ. ಸಂಘದ ಗಣವೇಶದಲ್ಲಿರುವಂಥ ಒಬ್ಬರು ಹಿರಿಯ ನಾಯಕರ ಫೋಟೋ ಸಿಕ್ಕಿದೆ, ಅವರು ಅಂತ ಹೇಳಿದ್ರೆ ಗೊತ್ತಾಗತ್ತೆ ಇವರಲ್ಲ ಅಂತೇಳಿ ಎಲ್ಲರೂ ಕೂಡ ಫೇಕ್ ಅಂತ ಅನ್ಕೊಳ್ತಾರೆ. ಒಬ್ಬ ಯುವಕನನ್ನು ನಿಂತ ಒಂದು ಫೋಟೋ ಸಿಕ್ಕಿದ್ರೆ ನೋಡಿ ಇದು ಮುಂಚೆ ಹೀಗೆ ಆಗಿತ್ತು, ಈತನೇ ಬಾಂಬ್ ಇಟ್ಟದ್ದು ಅಂತ ಹೇಳಲಿಕ್ಕೆ ಸುಲಭ ಆಗತ್ತೆ ಅನ್ನೋದಕ್ಕೆ ಬಹುಶಃ ಆ ಫೋಟೋನ ಬಳಸಿದ್ರು ಅಂತ. ಯಾಕಂತ ಹೇಳಿದ್ರೆ ಅದು ರೀಸೆಂಟ್ ಆಗಿ ಅಪ್ಲೋಡ್ ಆದ ಫೋಟೋ ಅದು. ಹಾಗೆ ರೀಸೆಂಟ್ ಆಗಿ ಅಪ್ಲೋಡ್ ಆಗಿದೆ ಅಂತ ಹೇಳುವಾಗ ಅದು ಅಲ್ಲಿ ಯಾರಾದ್ರೂ ಕೈಯಲ್ಲಿ ಅದು ಈ ಮೂಮೆಂಟ್ ಅಲ್ಲಿ ಖಂಡಿತವಾಗಿ ಅದು ಸೇರ್ತದೆ. ಯಾಕಂತ ಹೇಳಿದ್ರೆ ಕೆಲವರು 1-2-4 ದಿನದಿಂದ ಕೆಲವರು ತಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಈ ಫೋಟೋ ಹಾಕಿ ಎಲ್ಲ ನನ್ನ ತೇಜೋವಧೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಆದ್ರೆ ಅದು ಈ ರೀತಿ ಇಡೀ ದೇಶ ತನಕ ತಲುಪ್ತಾ ಇದೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಒಂದು ದಿನದಲ್ಲಿ ಇಡೀ ದೇಶಕ್ಕೆ ತಲುಪಿತು. ಆದ್ರೆ ಎರಡನೇ ದಿನದಲ್ಲಿ ಇಡೀ ದೇಶಕ್ಕೆ ತಿಳಿಯಿತು ಇದು ವಿಘ್ನ ಸಂತೋಷಿಗಳು, ಕಿಡಿಗೇಡಿಗಳು ತಮ್ಮ ಬೇಳೆ ಬೇಯಿಸಲು, ತಮ್ಮ ರಾಜಕೀಯ ಬೇಳೆ ಬೇಯಿಸಲು ಇಂಥ ಒಂದು ಕೃತ್ಯವನ್ನು ಎಸಗ್ತಿದ್ದಾರೆ ಅಂತ. ಖಂಡಿತವಾಗಿ ನಾವು ಈಗಾಗಲೇ ಪುತ್ತೂರು ಪೊಲೀಸ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ಮಂಗಳೂರು ಸೈಬರ್ ಕ್ರೈಮ್ಗೆ ನಾವು ಎಲ್ಲ ಸ್ಕ್ರೀನ್ ಶಾಟ್ಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇವೆ. ಈಗಾಗಲೇ ನಾವು ಜೋಡಿಸ್ತಾ ಇದ್ದೇವೆ. ಹಾಗೆ ರಾಜ್ಯ ಗೃಹ ಇಲಾಖೆಗೂ ಮಾಹಿತಿ ಹೋಗಿದೆ. ಹೀಗೆ ಇರುವಾಗ ಖಂಡಿತವಾಗಿಯೂ ಯಾರೆಲ್ಲ ನೋಡಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಇವತ್ತಿಗೆ ಸಿಗ ಶೇರ್ ಮಾಡ್ತಾ ಇದ್ದಾರೆ, ಖಂಡಿತವಾಗಿಯೂ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡುವ ಒಂದು ಯೋಜನೆ ಹಾಕಿದ್ದೇನೆ ನಾನು. ಏನಾಗುತ್ತೆ ಅಂತ ಹೇಳಿದ್ರೆ ಬಹುಶಃ ಕೆಲವು ಏರಿಯಾ ಗ್ರಾಮೀಣ ಭಾಗ ಇರ್ಬೋದು, ಅಲ್ಲಿ ಆದಿತ್ಯ ರಾವ್ ಅಂತ ಗೊತ್ತಿರುವುದಿಲ್ಲ, ಅಂದ್ರೆ ಆತನ ಫೋಟೋ ಹೋಗುತ್ತೆ ಮೊದಲೇ ನಿಮ್ಮ ಫೋಟೋನಲ್ಲಿ ಅವರು ವೈರಲ್ ಮಾಡುವ ಮೂಲಕ ಈಗಲೂ ಕೂಡ ಅದು ಮಾಡ್ತಾ ಇದ್ದಾರಂತಾದ್ರೆ ಅದು ಅವರಿಗೆ ನೋಡಿ ಈತನೇ ಆದಿತ್ಯ ರಾವ್, ಈತನೇ ಬಾಂಬ್ ಇಟ್ಟದ್ದು ಅಂತೇಳಿ ಪ್ರೂವ್ ಮಾಡುವಂತ ಒಂದು ಆ ತುಡಿತ ಮತ್ತೆ ಅವರು ಏನು ಒದ್ದಾಡ್ತಾ ಇರುವುದನ್ನು ಗಮನಿಸುವಾಗ ಸೊ ಅದನ್ನು ಏನು ಪೊಲೀಸರು ಏನು ಹೇಳಿದ್ರು ನಿಮಗೆ ದೂರು ಕೊಡುವಾಗ ಏನಾದ್ರು ಸಾಧ್ಯ ಉಂಟು ಹಿಡಿಲಿಕ್ಕೆ ಅಥವಾ ಏನಂತ ಗೊತ್ತಾಗಬಹುದು ಅಂತ ಹೇಳಿದ್ರೆ? ಹಿಡಿಲಿಕ್ಕೆ ಹೇಳಿದ್ರೆ ವಿಷಯ ಎಂತ ಆಗಿದೆ ಅಂತ ಹೇಳಿದ್ರೆ ಅದು ಇಡೀ ರಾಜ್ಯದಂತ ವೈರಲ್ ಆಗಿದೆ, ಎಲ್ಲಿ ನೋಡಿದ್ರು ಬರ್ತಾ ಇದೆ. ಆದ ಕಾರಣ ಯಾರ ಮೇಲೆ ದೂರು ದಾಖಲಿಸಿದ್ರು ತುಂಬಾ ಈಗ ದೂರು ದಾಖಲಿಸ್ಲಿಕ್ಕೆ ಇದೆ ನಮ್ಗೆ. ಯಾರು ನೋಡಿ ಈಗ ಆಲ್ರೆಡಿ ನಾವು ಸ್ಕ್ರೀನ್ ಶಾಟ್ಗಳನ್ನು ತೆಗೆದು ಇಟ್ಟಿದ್ದೇವೆ, ಅವರ ಮೇಲೆ ಖಂಡಿತವಾಗಿ ದೂರು ದಾಖಲಿಸ್ತೇವೆ. ನಾವು ದಾಖಲಿಸಿದ್ದೇವೆ ಈಗಾಗಲೇ. ಸೈಬರ್ ಕ್ರೈಮಿಗೆ ಕೂಡ ನಾವು ಕೊಡ್ತಾ ಇದ್ದೇವೆ ಎಲ್ಲ ಸ್ಕ್ರೀನ್ ಶಾಟ್ಗಳನ್ನು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದಾಗ ಅವರನ್ನು ಕೂಡ ನಾವು ಕಾನೂನು ಕ್ರಮ ಜರುಗಿಸಲಿಕ್ಕೆ ಪೊಲೀಸರ ಮೊರೆ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಸಂದೀಪ್ ಲೋಬೋ ಅವರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದು ಅಂತ ಹೇಳುವುದಾದ್ರೆ, ಸಂದೀಪ್ ಲೋಬೋ ಅವರು ಬೆಂಗಳೂರಿನಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಅಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿದೆ ಈಗ ಬರ್ನಿಂಗ್ ಇಶ್ಯೂ ಅದರ ಪರವಾಗಿ ಮಾತಾಡ್ತಾರೆ. ಸೊ ಪರವಾಗಿ ಮಾತನಾಡಿದಂಥ ಸಂದರ್ಭವನ್ನು ಬಹುಶಃ ನೋಡಿದಂಥ ಕೆಲವರು ಆ ಫೋಟೋದಲ್ಲಿ ಬಹುಶಃ ಅವರು ಆ ಪ್ರೆಸ್ ಮೀಟ್ ಮಾಡಿದಂಥ ಸುದ್ದಿ ಫೋಟೋ ಇರ್ಬೋದು, ವಿಡಿಯೋ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ಬೋದು. ಸೊ ಈ ಯುವಕನನ್ನೇ ನಾವು ಟಾರ್ಗೆಟ್ ಮಾಡೋಣ ಅಂತ ಕೂಡ ಬಂದಿರಲಿಕ್ಕೂ
ಸಾಕು. ಮತ್ತೊಂದು ಕಡೆಯಲ್ಲಿ ಸಂದೀಪ್ ಅವರೇ, ನನ್ಗನ್ನಿಸ್ತಾ ಇದೆ ಕಳೆದ ಬಾರಿ ಕೂಡ ಒಬ್ಬರು BJPಯ ಯುವ ಒಬ್ಬರು ಕಾರ್ಯಕರ್ತರು ಮೊಹಮ್ಮದ್ ಅಸ್ಗರ್ ಅಂತೇಳಿ, ಅವರನ್ನು ಕೂಡ ಟಾರ್ಗೆಟ್ ಹೀಗೆ ಮಾಡಲಾಗಿತ್ತು. ನೀವು ಕೂಡ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರು ನೋಡಿ ಅಲ್ಪಸಂಖ್ಯಾತರು ಪೌರತ್ವ ಕಾಯ್ದೆ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ, ಅವರನ್ನೆಲ್ಲ ಈಗ ರೈ ಮುಚ್ಚಿಲಾಗ್ಲಿ ಅಸ್ಗರ್ ಆಗ್ಲಿ ನಮ್ಗೆ ಎಲ್ರಿಗೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಖಂಡಿತ. ಯಾಕಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ನಮ್ದೊಂದು ಗ್ರೂಪ್ ಇದೆ, ಹಿಂದೂಸ್ತಾನಿ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ, ನಾವು ದೇಶದ ಬಗ್ಗೆ ಚಿಂತನೆ ಮಾಡಿ ರಾಷ್ಟ್ರೀಯವಾದದ ಒಂದು ವಿಚಾರದಲ್ಲಿ ನಾವು ಈ ಒಂದು ತಂಡವನ್ನು ರಚಿಸಿದ್ದೇವೆ. ಆದ ಕಾರಣ ನಾವು ರಾಷ್ಟ್ರೀಯ ವಿಚಾರ ಬಂದಾಗ ಖಂಡಿತವಾಗಿಯೂ ನಾವು ದೇಶದ ಪರವಾಗಿ ನಿಲ್ತೇವೆ. ಅದಕ್ಕೆ ಆಗಿ ದೇಶದಲ್ಲಿ ಇವತ್ತೊಂದು ಬಹುಮತ ಇರುವ ಸರ್ಕಾರ ಏನೋ ಒಂದು ಕಾನೂನು ತಂದಿದೆಯೋ ಅದರ ಪರವಾಗಿ ಒಂದು ದೇಶದ ಪ್ರಜೆಯಾಗಿ ನಾವು ಖಂಡಿತವಾಗಿ ಅದರ ಪರ ಮಾತಾಡುವ. ಯಾಕಂತ ಹೇಳಿದ್ರೆ ವಿರೋಧ ಮಾಡೋರು ವಿರೋಧ ಮಾಡ್ತಾ ಇದ್ದಾರೆ, ನಾವು ಅದರ ಪರ ಮಾತಾಡ್ತಾ ಇದ್ದೇವೆ, ಅದು ನಮ್ಮ ರೈಟ್ಸ್ ಅಂತ ಹೇಳ್ಬೋದು. ಆದ ಕಾರಣ ಎಸ್, ಮೊಹಮ್ಮದ್ ಅಸ್ಗರ್ ಅವರು ಕೂಡ ಅಲ್ಪಸಂಖ್ಯಾತ ಸಮುದಾಯದವರು, ನೀವು ಕೂಡ ಅಲ್ಪಸಂಖ್ಯಾತ ಸಮುದಾಯದವರು. ಬಹುಶಃ ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡೋ ಮೂಲಕ ಎಲ್ಲೋ ಒಂದು ಕಡೆಯಲ್ಲಿ BJPಗೆ ಬರುತ್ತಿರುವಂಥ ಒಲವು, ಅಂದರೆ ಅಲ್ಪಸಂಖ್ಯಾತರು ಕೂಡ ಈಗ ಏನು ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳುವಂಥ ನಿಮ್ಮ ಅನಿಸಿಕೆ ಕಾಲಘಟ್ಟದಲ್ಲಿ ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ಅನಿಸ್ತಾ ಉಂಟು. ಖಂಡಿತವಾಗಿ ಇದೊಂದು ಆದೇಶ ಅಡ್ಡಿ ಅಂದ್ರೆ. ಯಾಕೆಂತ ಹೇಳಿದ್ರೆ ಕೆಲವು ಅಲ್ಪಸಂಖ್ಯಾತರು ಕೆಲಸ ಮಾಡ್ತಾ ಇರುವಾಗ ಅವರನ್ನು ಕೂಡ ನಾವು ಅಲ್ಲಿಂದ ಹಿಮ್ಮೆಟ್ಟಿಸಿ ಅವರನ್ನು ಕೂಡ ತೇಜೋವಧೆ ಮಾಡಿ ಅವರು ಕೂಡ ಯಾವುದೇ ನ್ಯೂಟ್ರಲ್ ಆಗುವಾಗೆ ಒಂದು ಮಾಡುವ ಷಡ್ಯಂತ್ರ ಇರ್ಬೋದು. ಆದರೆ ನಾವು ಇದಕ್ಕೆಲ್ಲ ಬಗ್ಗೋದಿಲ್ಲ, ನಾವು ಪಕ್ಷದ ಪರ ದೇಶದ ಪರ ಕೆಲಸ ಮಾಡ್ತೇವೆ ಖಂಡಿತವಾಗಿ. ಎಸ್, ಇನ್ನೊಂದು ಮೂರನೇ ಆಯಾಮ ಏನಂತ ಹೇಳಿದ್ರೆ, ಸಂದೀಪ್ ಲೋಬೋ ಅಂತವರನ್ನು ಒಂದು ಹೆದರಿಸುವಂಥ, ಬಹುಶಃ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಇಷ್ಟು ಆಕ್ಟಿವ್ ಆಗಿ BJPಯ ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಸಪೋರ್ಟ್ ಮಾಡಿ ಇಡೀ ವೈರಲ್ ಮಾಡೋ ಮೂಲಕ ಸುಳ್ಳು ಸುದ್ದಿಯನ್ನು ಸುಳ್ಳು ಅಂತ ಪ್ರೂವ್ ಮಾಡುವಲ್ಲಿ ಯಶಸ್ವಿಯಾಗತ್ತೆ ಅಂತೇಳಿ. ಇನ್ನೊಂದಿತ್ತೇನು, ನಿಮಗೆ ಮಾನಸಿಕವಾಗಿ ಒಂದು ಕುಗ್ಗಿಸುವಂಥ ಕೆಲಸವನ್ನು ಮಾಡಿ ಸಂದೀಪ್ ಲೋಬೋ ಅವರ ಆತ್ಮೀಯ ಬಳಗ ಕೂಡ ಇನ್ನೂ ನಾವು ಕೆಲಸ ಮಾಡೋದು ಬೇಡ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ ಪರವಾಗಿ ಮಾತನಾಡೋದು ಬೇಡ ಅಂತೇಳಿ ಹೆದರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಒಂದು ಧ್ವನಿಯಲ್ಲಿ ದಮನಿಸುವಂಥ ಪ್ರಯತ್ನ ಮಾಡಿದರೆ ಅವರಿಗೆ ಬಹುಶಃ 100 ಜನ ಅಂತವರು ಸಾಧ್ಯ ಉಂಟು ಅಂತೇಳಿ ಆ ಬಗ್ಗೆ ಚರ್ಚೆ ಮಾಡ್ತೇವೆ. ಹಾಗಾದರೆ ಪೌರತ್ವ ತಿದ್ದುಪಡಿ ಕಾಯ್ದೆಯ ಪರ ಮಾತನಾಡುವವರನ್ನು ಹೇಗಾದರೂ ಮಾಡಿ ಹಿಮ್ಮೆಟ್ಟಿಸುವಂಥ ಕೆಲಸ ಮಾಡಲಿಕ್ಕೆ ಸಾಮಾಜಿಕ ಜಾಲತಾಣವನ್ನು ದುರುಪಯೋಗಪಡಿಸುವಂಥ ಕೆಲಸ ಆಗ್ತಾ ಇದೆಯಾ ಒಂದು ಪುಟ್ಟ ವಿರಾಮದ ಬಳಿಕ? ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಮ್ಮ TV ಸ್ಟುಡಿಯೋದಲ್ಲಿ ಇರುವಂಥ ವ್ಯಕ್ತಿ ಸಂದೀಪ್ ಲೋಬೋ. ಯಾಕೆ ಅವರನ್ನು ಇವತ್ತು ನಾವು ನಿಮ್ಮ ಮುಂದೆ ಇಡ್ತೇವೆ ಅಂತ ಹೇಳಿದರೆ, ಅವರ ಹೆಸರನ್ನು ಅಥವಾ ಅವರ ಮುಖವನ್ನು ಅಥವಾ ಅವರ ಚಾರಿತ್ರವನ್ನು ವಧೆ ಮಾಡುವಂಥ ಕೆಲಸವನ್ನು ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಿದರು. ಇದು ನಮಗೂ ನಮ್ಮ TVಗೂ ಅಂದರೆ ಕರಾವಳಿಗೂ ಯಾಕೆ ಲಿಂಕ್ ಇದೆ ಅಂತೇಳಿದರೆ, ಬಹಳ ಮುಖ್ಯವಾಗಿ ಇಲ್ಲಿ ನೋಡಬೇಕಾಗಿರುವಂಥದ್ದು ಬಾಂಬ್ ಇಟ್ಟದ್ದು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ. ಸೊ ಅಲ್ಲಿ ಸಿಕ್ಕಿಬಿದ್ದಂತೂ ಆದಿತ್ಯ ರಾವ್ ಎನ್ನುವಂಥ ಯುವಕ. ಆತನ ಫೋಟೋವನ್ನು ಹಾಕಿ ಈತನೇ ಒಂದು ಆರೋಪಿ, ಈತನೇ ಬಾಂಬ್ ಇಟ್ಟದ್ದು ಅಂತೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಪ್ರಚಾರ ಮಾಡೋದು ಅಥವಾ ಅದನ್ನು ವೈರಲ್ ಮಾಡುವುದು ದಟ್ಸ್ ಕಾಮನ್. ಯಾಕಂತ ಹೇಳಿದ್ರೆ ಅದರಲ್ಲಿ ಫೋಟೋ ಸಿಕ್ಕಿರ್ತದೆ, ಯಾವುದೋ ವಾರ್ತೆಗಳ ಲಿಂಕ್ ಸಿಕ್ಕಿರ್ತದೆ, ಯಾವುದೋ ನ್ಯೂಸ್ ಲಿಂಕ್ ಸಿಕ್ಕಿರ್ತದೆ, ಓದಿರ್ತಾರೆ, ಇನ್ನೊಬ್ಬರಿಗೆ ಹೇಳಬೇಕು ಅಂತೇಳಿ ಕಳಿಸುವಂತಹ ಫಾರ್ವರ್ಡ್ ಮಾಡುವಂಥ ಧಾವಂತ ಇರುತ್ತೆ. ಆದರೆ ಸುಳ್ಳು ಫೋಟೋವನ್ನು ಹಾಕುವ ಮೂಲಕ ನಿಮ್ಮ TV ಸ್ಕ್ರೀನ್ ಮೇಲೆ ನಾವು ಆಗ ಕೂಡ ತೋರಿಸಿದ್ವಿ, ಯಾರು ಹೇಗೆ ಯಾವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇರ್ಬೋದು, ಟ್ವಿಟ್ಟರ್ ಇರಬಹುದು ಅಥವಾ ವಾಟ್ಸಪ್ ಇರ್ಬೋದು, ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ನಾಯಕರಾಗಿರುವಂಥ ಮುಖಂಡರಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೊಟ್ಟಿಗೆ ಸಂದೀಪ್ ಲೋಬೋ ನಿಂತಹ ಫೋಟೋನ ಹಾಕಿ ಸಂದೀಪ್ ಲೋಬೋ ಅಂದರೆ ಆದಿತ್ಯ ರಾವ್ ಈತನೇ ಬಾಂಬ್ ಇಟ್ಟದ್ದು ಎನ್ನುವಂಥ ಮಾತನ್ನು ಕೂಡ ಹರಿಬಿಟ್ರು. ಸೊ ನಿನ್ನೆ ಮಧ್ಯಾಹ್ನದಿಂದ ಬಹುಶಃ ನಿನ್ನೆ ಸಂಜೆಯ ತನಕ ಈ ಕೆಲಸವನ್ನು ಮಾಡಲಾಗಿದೆ. ನೀವು ಅಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಕಳಿಸಲಾಗಿದೆ. ಅಂದರೆ ಕೇರಳದಲ್ಲಿ ಕೂತ್ಕೊಂಡಂಥ ಒಬ್ಬ ಯುವಕ ಮಂಗಳೂರಿನಲ್ಲಿ ಬಾಂಬ್ ಇಟ್ಟದ್ದು ಸಂಘದವರು, ರಾಷ್ಟ್ರೀಯ ಸ್ವಯಂಸೇವಕ ಸಂಘದವರು ಅಂತೇಳಿ ಅಂದುಕೊಳ್ಳಿ ಅಂತೇಳಿ, ಕೇವಲ ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಕನ್ನಡದಲ್ಲೇ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆ ಮಲಯಾಳಿಯಲ್ಲಿ ಕೂಡ ಅಲ್ಲಿ ಬರೆದಿದ್ದಾರೆ. ಅಂದರೆ ಒಬ್ಬ ಕಾಸರಗೋಡಲ್ಲಿ ಕೂತ್ಕೊಂಡವ ಕೂಡ ಇದಕ್ಕೂ ಸಂಘದವರು ಹೀಗೇನೆ, ಸಂಘದವರು ಬಾಂಬ್ ಇಡಲಿಕ್ಕೇನೆ ಹೋಗಿದ್ದಾರೆ ಅಂತೇಳಿ ಅಂದ್ಕೊಳ್ಬೇಕು
ಅಂತ ಮಾಡುವಂಥ ಷಡ್ಯಂತ್ರ ಆಯಿತು ಅಂತ ಅಂದ್ಕೊಂಡಿದ್ದೀರಿ. ಹಾಗಾದರೆ ಇಲ್ಲಿ ಪ್ರಶ್ನೆ ಇರೋದು ಸಂದೀಪ್ ಲೋಬರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟರ ಪ್ರಯತ್ನ ಆಯಿತು ಸತ್ಯ ಏನು ಹೇಳಲಿಕ್ಕೆ ಅಂತೇಳಿ, ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ನೀವು ಕೂಡ ಒಂದು ಮಾಡಿದರೆ ಒಳ್ಳೇದಿತ್ತು ಅಂತ ಅನಿಸ್ತಾ ಉಂಟಾ? ಕೇಳಿದ್ರೆ ಕೂತ್ಕೊಂಡಂಥವನು ಅದೇ ನಿಜ ಅಂತ ನಂಬುವಂಥ ಚಾನ್ಸಸ್ ಇರುತ್ತೆ. ಈಗ ಬೂಮ್ ಲೈವ್ ಅಂತ ಒಂದು ಚಾನೆಲ್ ಅವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಇವತ್ತು. ಈಗ ನಾನು ಕೂಡ ಶೇರ್ ಮಾಡಿದ್ದೇನೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಇಡೀ ರಾಜ್ಯದಲ್ಲಿ ಆ ಬೂಮ್ ಲೈವ್ ಶೇರ್ ಮಾಡಿದ್ರೆ ಎಲ್ರಿಗೂ ಫ್ಯಾಕ್ಟ್ ಚೆಕ್ ಗೊತ್ತಾಗ್ತದೆ. ಖಂಡಿತವಾಗಿ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಇಡೀ ದೇಶಕ್ಕೆ ಸತ್ಯಾಂಶ ತಿಳಿತದೆ. ಎಸ್. ಸೊ ನಿಮಗೆ ಅದರಿಂದ ಶಾಕ್, ನೀವು ಇದನ್ನು ಹೇಗೆ ತೆಗೆದುಕೊಳ್ತೀರಿ? ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲಸ ಮಾಡುವಂಥ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗಿಯೂ ಇವತ್ತು ನಮ್ಮ ಈ ಸಮಾಜದಲ್ಲಿ ಸಾಮಾಜಿಕ ಜಾಲತಾಣ ಎಲ್ಲ ವಿಚಾರಗಳಿಗೂ ಬೇಕು. ಆದರೆ ಅದನ್ನು ಒಂದು ಉಪಯೋಗಿಸುವ ರೀತಿ ಇದೆ ಅಲ್ಲ, ಅದು ತುಂಬ ಪ್ರಮುಖವಾದುದು. ನಾವೆಲ್ಲ ಪಕ್ಷದ ಪರ ಪ್ರಚಾರ ಮಾಡ್ತೇವೆ ಅಥವಾ ಬೇರೆ ಸಾಮಾಜಿಕ ವಿಚಾರಗಳನ್ನು ಕೂಡ ಹಾಕ್ತೇವೆ. ಆದರೆ ಈ ರೀತಿ ಇನ್ನೊಬ್ಬರ ಫೇಸ್ಬುಕ್ಕಿಂದ ಫೋಟೋ ಕದಿಯೋದು, ಇನ್ನು ಇವನು ಅವನೇ ಅಂತ ಗೊತ್ತಿದ್ರು ಅದನ್ನು ವೈರಲ್ ಮಾಡೋದು, ಈಗ ನಮ್ಮ ಜಿಲ್ಲೆಯಲ್ಲೇ ವೈರಲ್ ಆಗಿದೆ. ಅವ್ರಿಗೆ ಗೊತ್ತಿತ್ತು, ಈಗ ನನ್ನ ಬಗ್ಗೆ ಗೊತ್ತಿರ್ಬೋದು ಇವನು ಯಾರಂತ. ಆದರೂ ಆ ಒಂದು ಎಂತ ಹೇಳೋದು ಧಾವಂತದಲ್ಲಿ ಇವನ ಹೆಸರು ಹಾಳು ಮಾಡಬೇಕು, ಇವನು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಬರಿತಾನೆ, ಇವನಿಗೆ ಏನಾದರೂ ಬುದ್ಧಿ ಕಲಿಸ್ಬೇಕಂತ ಎನ್ನುವ ದೃಷ್ಟಿಯಿಂದ ಗೊತ್ತಿದ್ರು ಅದನ್ನು ಪ್ರಚಾರ ಮಾಡುವ ಒಂದು ಮನೋಸ್ಥಿತಿ ಅವರು ತುಂಬ ಜನ ಇದ್ದಾರೆ. ಕರೆಕ್ಟ್. ಎಸ್. ಅದಕ್ಕಾಗಿ ನಾವು ಸಾಮಾಜಿಕ ಜಾಲತಾಣ ಒಳ್ಳೆ ವಿಚಾರ, ಖಂಡಿತ ನಾವು ಎಷ್ಟೋ ವಿಚಾರಗಳಿಗೆ ಇವತ್ತು ಒಳ್ಳೆ ವಿಚಾರಕ್ಕೆ ನಾವು ಬಳಸ್ತಾ ಇದ್ದೇವೆ. ನಮ್ಮ ಅನೇಕ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಕೂಡ ಒಳ್ಳೆಯ ವಿಚಾರಕ್ಕೆ ಬಳಸ್ತಾ ಇದ್ದಾರೆ. ಯಾವಾಗ ನೋಡಿ ಇಂಥ ಕುತಂತ್ರಗಳಿಗೆ ಹೋಗ್ತದ, ಆಗ ಸಮಾಜದಲ್ಲಿ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಸ್ವಲ್ಪ ಎಲ್ಲರೂ ಭಯ ಹುಟ್ಟುವಂಥ ಪರಿಸ್ಥಿತಿ ಬರ್ಬೋದು. ಎಸ್. ಇಲ್ಲಿ ಇನ್ನೊಂದು ಏನಾಯಿತು ಅಂತೇಳಿದರೆ, ಅರೆಸ್ಟ್ ಆದವ ಆದಿತ್ಯ ರಾವ್ ಅಂತ ಗೊತ್ತಾದ ಕೂಡಲೇ ಇದಕ್ಕೆ ಏನು ಮಾಡೋದು, ಇದು ಏನಾದರೂ ಒಂದು ಲಿಂಕ್ ಕೊಡಲೇಬೇಕು. ಆದಿತ್ಯ ರಾವ್ ಅಂತ ಹೇಳಿದ ಕೂಡಲೇ ಸಂಘಕ್ಕೆ ಲಿಂಕ್ ಕೊಟ್ಟರೆ ಅದು ಸುಲಭ ಆಗುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಲಿಂಕ್ ಕೊಟ್ಟರೆ ಅವರೇ ಇಟ್ಟರು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಬಹುಶಃ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ನಿಮಗೆ ಸಂಘಕ್ಕೆ ನಿಮ್ಮನ್ನು ಲಿಂಕ್ ಮಾಡಿದ್ದು ಇರಿಸು ಮುರಿಸಾಯಿತು ಅಂತ ಅನಿಸ್ತಾ ಉಂಟಾ? ಮುಜುಗರ ಆಯಿತಾ? ಖಂಡಿತವಾಗಿ ಇಲ್ಲ. ಯಾಕೆಂತೇಳಿದರೆ ನಾನೊಂದು ರಾಷ್ಟ್ರೀಯ ವಿಚಾರಧಾರೆಯನ್ನು ಇಟ್ಕೊಂಡು ನಾನು ಸಂಘಕ್ಕೆ ಸೇರಿದವನು. ಆದುದರಿಂದ ನನಗೆ ಏನದರಲ್ಲೇನು ವಿಶೇಷ ಅನಿಸ್ಲಿಲ್ಲ ಅವರು ಹಾಗೆ ಮಾಡಿದ ಕಾರಣ. ಯಾಕೆಂತ ಹೇಳಿದರೆ ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬೀಳ್ತದೆ. ನಮಗೆ ಇಲ್ಲಿ ಇರೋರಿಗೆ ಎಲ್ರಿಗೂ ಗೊತ್ತು ಸಂದೀಪ್ ಲೋಬೋ ಏನು, ಸಂದೀಪ್ ಲೋಬೋ ಎಂಥವನಂತ ಎಲ್ರಿಗೂ ಗೊತ್ತು. ಆದ ಕಾರಣ ನನಗೆ ಎಲ್ಲಿ ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ನನಗೆ ಗೊತ್ತಿದ್ದ ಪ್ರಕಾರ ದೊಡ್ಡ ನೆಗೆಟಿವ್ ಕಾಮೆಂಟ್ಸ್ ಬರಲಿಲ್ಲ. ಯಾಕಂದರೆ ನನ್ನ ಬಗ್ಗೆ ಎಲ್ರಿಗೂ ಗೊತ್ತು, ಜಿಲ್ಲೆಯಲ್ಲಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವ ಕಾರಣ ಎಲ್ರಿಗೂ ನಾನು ಯಾರಂತ ಗೊತ್ತಿದೆ, ನಮ್ಮ ರಾಜ್ಯದಲ್ಲೇ ಗೊತ್ತಿದೆ ನಾನು ಯಾರಂತ. ಆದ ಕಾರಣ ಅಷ್ಟು ನೆಗೆಟಿವ್ ಪಾಯಿಂಟ್ಸ್ ಏನು ಬರಲಿಲ್ಲ. ಎಸ್. ಏನೂ ಗೊತ್ತಿಲ್ಲದವರು, ಅಂದರೆ ಯಾವುದ್ರಲ್ಲಿ ಕೂಡ ಇಲ್ಲದವರು, ಸಾಮಾನ್ಯವಾಗಿ ಮನೆಯಲ್ಲಿ ಕೂತ್ಕೊಂಡು ಇರುವವರು ಅಥವಾ ಕೆಲಸಕ್ಕೆ ಹೋಗೋರು, ಅಂದರೆ ಮನೆಯಲ್ಲಿ ಕೂತ್ಕೊಂಡ್ರೆ ರಿಟೈರ್ಡ್ ಆಗಿರೋರಿರ್ಬೋದು, ಗೃಹಿಣಿಯರಿರ್ಬೋದು, ಅಥವಾ ಯುವಕರಿರ್ಬೋದು, ಯುವತಿಯರಿರ್ಬೋದು, ಅಥವಾ ಉದ್ಯೋಗಕ್ಕೆ ಹೋಗುವವರು. ಬಹುಶಃ ಅವರು ನೋಡಿ ಒಂದು ಇಂಪ್ರೆಷನ್ ಬರುವ ಹಾಗೆ ಕ್ರಿಯೇಟ್ ಮಾಡಲಿಕ್ಕೆ ಬಹುಶಃ ಟ್ರೈ ಆಗ್ತಾ ಇತ್ತು ಅಂತ ಅನಿಸ್ತಾ ಇದೆ. ಹೌದು ಹೌದು. ಎಸ್. ಯಾಕಂತ ಹೇಳಿದರೆ ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರುವುದು ಅವರಿಗೆ ಗಣವೇಶದಲ್ಲಿರುವಂಥ ಒಬ್ರು ಯಾರಾದರೂ ಬೇಕಿತ್ತು. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಗಣವೇಶ ಇದ್ದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿರುವುದಿಲ್ಲ, ಒಂದು ಸೆಂಟೆನ್ಸ್ ಕೂಡ ಸಾಕಾಗತ್ತೆ. ನೋಡಿ ಬಾಂಬರ್ ಅಂದ್ರೆ ಈತನೇ ಅಂತೇಳಿ. ಅದೇ ಒಂದು ವೇಳೆ ಸಾಮಾನ್ಯ ಡ್ರೆಸ್ನಲ್ಲಿ ಇದ್ದಂಥ ಒಂದು ನೀವು ಫೋಟೋ ಹಾಕಿದ್ರೆ ನಿಮ್ಗೆ ಪುನಃ ವ್ಯಕ್ತಿ ಅಲ್ಲಿ ಬರೆಯೋವನಿಗೆ ಅಂದ್ರೆ ವೈರಲ್ ಮಾಡೋನಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಇವರೇ ನೋಡಿ ಕಲ್ಲಕ ಪ್ರಭಾವ ಭಟ್ರು, ಇವರೇ ಸಂಘದ ಪ್ರಮುಖರು, ಇವರೇ ರಾಜ್ಯ ಮಟ್ಟದಲ್ಲಿ ನಾಯಕರು, ಹೀಗೆಲ್ಲ ಹೇಳಬೇಕು. ಸಂದೀಪ್ ಲೋಬೋ ಅಂದ್ರೆ ಈತನೇ ಬಾಂಬ್ ಇಟ್ಟದ್ದು, ಈತನೇ ಇವರೊಟ್ಟಿಗೆ ಇದ್ದವನು, ಈತನೇ ರಾಷ್ಟ್ರ ಸ್ವಯಂಸೇವಕರಿಗೆ ಲಿಂಕ್ ಇದ್ದವನು, RS ಒಟ್ಟಿಗೆ ಇದ್ದವನು ಅಂತೇಳಿ. ಸೊ ಇದು ಗಣವೇಶದಲ್ಲಿರುವಂತ ಒಂದು ಫೋಟೋ ಸಿಕ್ಕಿದ ಕೂಡಲೇ ಅಲ್ಲಿ ಸಿಂಪಲ್ ಆಗಿ ಅವರಿಗೆ ಅದು ಹೇಳಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅನಿಸ್ತದೆ. ಹೇಗೆ ಅಂತ ಹೇಳಿದ್ರೆ ಈ ಒಂದು ವಾರದಲ್ಲಿ ಅದು ಫೋಟೋ ಕೂಡ ರೀಸೆಂಟ್ ಆಗಿತ್ತು ಮತ್ತು ಇವರಿಗೆ ಇಶ್ಯೂ ಕೂಡ ಸಿಕ್ಕಿತ್ತು ಅದೇ ಟೈಮಲ್ಲಿ. ಆ ಮೂಮೆಂಟ್ ಅಲ್ಲೇ ಫೋಟೋ ಕೆಲವು ವಾಟ್ಸಪ್ ಅಲ್ಲೆಲ್ಲ ಹರಿದಾಡುವ ಒಂದು ಚಾನ್ಸಸ್ ಇದೆ. ಅದನ್ನೆಲ್ಲ ಲಿಂಕ್ ಮಾಡಿ ಆಗುವಾಗ ಅವರಿಗೆ ಅದು ಕೊನೆಗೆ ಅದು ಸಿಕ್ಕಿತು. ಅದನ್ನ ಉಪಯೋಗಿಸಿಕೊಂಡು ನನ್ನ ತೇಜೋವಧೆ ಮಾಡುವ ಒಂದು ಪ್ರಯತ್ನ ಮಾಡಿದ್ರು. ಎಸ್,
ಎಸ್ ಮತ್ತು ಅದರ ಇನ್ನೊಂದು ಉದ್ದೇಶ ಕೂಡ ಏನಿರಬಹುದು ಅಂತೇಳಿದರೆ ಸಂದೀಪ್ ಲೋಬೋ ಅವರಿಗೆ ಬೆಂಬಲ ಸಿಗ್ಲಿಕ್ಕಿಲ್ಲ BJPಯಲ್ಲಿ ಅಂತೇಳಿ ಇದು ಒಂದು ಏನೋ ಒಂದು ಐಡಿಯಾ ಇಟ್ಟಿರ್ಬೋದು. ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿರುವಂಥ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು, ಅದರಿಂದ ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಒಟ್ಟಾಗಿ ಅವರನ್ನು ಬೆಂಬಲಿಸ್ತಾರೆ ಅಥವಾ ಅದು ಸುಳ್ಳು ಸುದ್ದಿ ಅಂತೇಳಿ ಹೇಳ್ತಾರೆ. ಸಂದೀಪ್ ಲೋಬೋ ಎನ್ನುವಂಥ ಹೆಸರಿಂದ ಅವರಿಗೆ ಬೆಂಬಲ ಸಿಗ್ಲಿಕ್ಕಿಲ್ಲ ಅಂತೇಳಿ ಆ ಪ್ರಯತ್ನ ಕೂಡ ಆಗಿರ್ಬೋದು. ಇರ್ಬೋದು ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಹೊರಗೆ ಬರುವಾಗ ನಮ್ಗೆ ಅನೇಕರು ತೋರಿಸಿದ್ರು, ನೋಡಿ ನೀವೇನು ತಲೆಬಿಸಿ ಮಾಡಬೇಡಿ, ಈಗಾಗಲೇ ಬರ್ತಾ ಉಂಟು ಎಲ್ಲದರಲ್ಲಿ, ಎಲ್ಲ ಪೇಜಸ್ ಅಲ್ಲಿ ಬರ್ತಾ ಉಂಟು, ಸತ್ಯ ವಿಚಾರ ಬರ್ತಾ ಉಂಟು ಅಂತ ಎಲ್ಲರೂ ಹೇಳಿದ್ರು. ಆದುದರಿಂದ ಏನು ದೊಡ್ಡ ಟೆನ್ಷನ್ ಆಗಲಿಲ್ಲ ನಿನ್ನೆ. ಎಸ್, ಕರೆಕ್ಟ್. ಹಾಗಾದರೆ ಸೋಷಿಯಲ್ ಮೀಡಿಯಾವನ್ನು BJP ಪ್ರಬಲವಾಗಿ ಬಳಸಿದಷ್ಟು ಬಹುಶಃ ಬೇರೆಯವರು ಬಳಸ್ತಾ ಇರಲಿಲ್ಲ. ಕಾಂಗ್ರೆಸ್ಗಿಂತ ಮೈನಸ್ಸೇ ಬಹುಶಃ ಅದು ಅಂತ ಹೇಳಲಾಗ್ತಾ ಇತ್ತು. ಏನಂತ ಹೇಳಿದರೆ ಅವರು BJP ಯಾವುದೇ ಒಂದು ವಿಚಾರವನ್ನು ಭಾಳ ಕ್ರಮಬದ್ಧವಾಗಿ ತಮಗಿರುವಂಥ ಸೋಷಿಯಲ್ ಮೀಡಿಯಾಗಳ ನೆಟ್ವರ್ಕಿಂದ, ಕಾಂಟ್ಯಾಕ್ಟ್ಗಳಿಂದ ಅದನ್ನು ಜನರ ಮುಂದೆ ಇಡತ್ತೆ. ಅದರಿಂದಲೇ ಅವರು ಕೆಲವೊಮ್ಮೆ ಚುನಾವಣೆಗಳಲ್ಲಿ ಕೂಡ ಅವರಿಗೆ ಮೈಲೇಜ್ ಸಿಗತ್ತೆ, ಲೀಡ್ ಸಿಗತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾವನ್ನು ಯಶಸ್ವಿಯಾಗಿ ಬಳಸದೇ ಇದ್ದ ಕಾರಣ ಆ ಹಿನ್ನಡೆ ಆಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಅದು ಒಂದಷ್ಟರ ಮಟ್ಟಿಗೆ ನಿಜ ಕೂಡ. ಇಲ್ಲೀಗ ಬರುವಂಥ ವಿಚಾರ ಬಹುಶಃ ಬೇರೆಯವರು ಕೂಡ, ಅಂದರೆ ನಿಮ್ಮ ವಿರೋಧಿಗಳು ಕೂಡ ಸೋಷಿಯಲ್ ಮೀಡಿಯಾವನ್ನು ಈಗ ಬಳಸಬಹುದು ಅಂತೇಳಿ ನಿಮಗೆ ಒಂದು ಎಚ್ಚರಿಕೆ ಕರೆಗಂಟೆ ಕೊಟ್ಟಾಗೆ ಅನಿಸ್ತಾ ಇದೆಯಾ? ಚಾನ್ಸಸ್ ಉಂಟು ಅಂದರೆ ಎಸ್, ನಿಮ್ಗೆ ಅಂದರೆ ಸೋಷಿಯಲ್ ಮೀಡಿಯಾವನ್ನು ಹೀಗೆ ಬಳಸ್ಬೋದು ಅಂತ ಹೇಳಿದ್ರೆ ನಿಮ್ಗೆ ಅಸ್ತ್ರಕ್ಕೆ ವಿರುದ್ಧ ಪ್ರತಿ ಅಸ್ತ್ರವನ್ನು ಅವರು ಹುಡ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟಾ? ಖಂಡಿತವಾಗಿ ಅದು ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ವಿಷಯ ಬೇಕಲ್ಲ. ಹೌದು. ಒಂದು ಯಾವುದೇ ಒಂದು ಅವರು ಮಾಡ್ಬೇಕಾದ್ರೆ ನೋಡಿ, ಈಗ ಸುಳ್ಳು ಸುದ್ದಿ ಹಬ್ಬಿಸ್ಬೇಕಷ್ಟೇ. ಅವರು ಒಂದು ವಿಚಾರವನ್ನು ಇಟ್ಕೊಂಡು ಅವರು ಒಳ್ಳೆಯ ವಿಚಾರ ಜನರಿಗೆ ತಲುಪುವ ಹಾಗೆ ಮಾಡುವ ಕೆಲಸ ಆಗ್ಲಿಕ್ಕಿಲ್ಲ. ಕರೆಕ್ಟ್. ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಅದು ನೋಡಿ, ಈಗ 2 ದಿನದಲ್ಲೇ ಗೊತ್ತಾಯ್ತು ಜನರಿಗೆ ಇದು ಸುಳ್ಳು ಸುದ್ದಿ ಅಂತ. ಕರೆಕ್ಟ್. ಹೀಗಿರೋ ಸುಳ್ಳು ಸುದ್ದಿಯನ್ನು ನಂಬಿ ಅವರ ಏನಿದೆ ಕೆಲಸ ಕಾರ್ಯಗಳನ್ನು ಅವರು ಇದರಿಂದ ಸುಲಭ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಕರೆಕ್ಟ್. ಎಸ್. ಇನ್ನು ಆದಿತ್ಯ ರಾವ್, ಆತನಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಅಥವಾ BJPಗೂ ಯಾವ್ದು ಸಂಬಂಧ ಇಲ್ಲ ಅಂತೇಳಿ ಬಹುಶಃ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಅದರಿಂದ ಷಡ್ಯಂತ್ರ ಮಾಡಿದವರಿಗೆ ಒಂದಿಷ್ಟು ಹಿನ್ನಡೆ ಆಗ್ಬೋದು. ಈಗಾಗಲೇ ಹಿನ್ನಡೆ ಆಗಿದೆ ಅವರಿಗೆ. ಯಾಕಂದ್ರೆ ಒಂದು ವೇಳೆ ಆತ ಯಾವುದೋ ಮೂಲೆಯಲ್ಲಿ BJPಗೋಸ್ಕರ ಕೆಲಸ ಮಾಡಿದ್ರು ಆತನನ್ನು BJPಯ ಕಾರ್ಯಕರ್ತ ಅಂತೇಳಿ ಬ್ರ್ಯಾಂಡ್ ಮಾಡುವ ಚಾನ್ಸಸ್ ಇತ್ತೇನೋ, ಆ ಚಾನ್ಸಸ್ ಸಿಕ್ಕಿಲ್ಲ. ಆದ್ದರಿಂದ ಅದನ್ನು ಇಂಡೈರೆಕ್ಟ್ ಆಗಿ ಈ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಸೊ ಆ ಮೂಲಕ ಮುಂದಿನ ದಿನಗಳಲ್ಲಿ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಇರುವವರಿಗೆ ಕೂಡ ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಅಂದ್ಕೊಳ್ತೀರಾ? ನಿಮ್ಮ ಒಟ್ಟಿಗಿರೋರೆಲ್ಲ ಏನು ಅಂದ್ಕೊಂಡಿದ್ದಾರೆ ಈಗ? ಅಂದರೆ ಸಂಚಾಲಕರು ಇರ್ಬೋದು ಅಥವಾ ಬೇರೆ ಕಾರ್ಯಕರ್ತರು ನಿಮ್ಗೇನಾದ್ರು ಅವ್ರು ಅಡ್ವೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ? ಇಲ್ಲ, ಹಾಗೇನಿಲ್ಲ. ನಾವು ನಮ್ಮ ಪರ್ಸನಲ್ ಅಕೌಂಟಲ್ಲೆಲ್ಲ ಬರೀತೇವೆ, ಅಂಥದ್ದೇನು ಸಮಸ್ಯೆ ಇಲ್ಲ. ಆದರೆ ಹೀಗೆ ಟಾರ್ಗೆಟ್ ಮಾಡ್ತಾರೆ ಅಂತ ನನಗೆ ಕೂಡ ಗೊತ್ತಿರಲಿಲ್ಲ. ಇದೇ ಮೊದಲು ಇಷ್ಟು ದೊಡ್ಡ ಒಂದು ವೈರಲ್ ಆದ ಒಂದು ವಿಚಾರ. ಕರೆಕ್ಟ್. ಈಗ ನೀವು ಸಣ್ಣದೆಲ್ಲ ಆಗ್ತಿತ್ತು. ನಂಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಸಲ ಅನುಭವ ಆಗಿದೆ ಇಂಥದ್ದು, ಸಣ್ಣ ಮಟ್ಟದಲ್ಲಿ. ಆದ್ರೆ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯ ದೇಶಕ್ಕೆ ತಲುಪುವಷ್ಟೊಂದು ವೈರಲ್ ಆದದ್ದು ಭಾರಿ ಒಂದು ಆಶ್ಚರ್ಯ ಆಗ್ತಿದೆ. ಕರೆಕ್ಟ್. ಎಸ್. ಬಹುಶಃ ಕಮೆಂಟ್ ಎಲ್ಲ ವಿರುದ್ಧ ಬರುವುದು ಕಾಮನ್ ಅಂತ ಅನಿಸ್ತಾ ಉಂಟು. ಅದೆಲ್ಲ ಇದಕ್ಕೆ ನೀವು ಏನು ವಿಚಾರ ಹಾಕಿರ್ತೀರಿ ಅದಕ್ಕೆ ಕಮೆಂಟ್ಸ್ ಅಥವಾ ಬೇರೆ ವಿಚಾರದಲ್ಲಿ ಪ್ರತಿಕ್ರಿಯೆ ಎಲ್ಲ ಬರೋದು ಬೇರೆ, ಅದೆಲ್ಲ ಮಾಮೂಲಿಯಾಗಿ ಬರ್ತಾ ಇರ್ತದೆ. ಸಾಕಷ್ಟು ಬರ್ತದೆ, ವಿರುದ್ಧ ಬರ್ತದೆ, ಪರ ಬರ್ತದೆ. ಅದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇದ್ದದ್ದೇ ಅದು. ಅದನ್ನೆಲ್ಲ ನಾವು ತಲೆ ಕೆಡಿಸುವುದಿಲ್ಲ. ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇರ್ತೇವೆ. ಅದರ ಮಧ್ಯದಲ್ಲಿ ಕೆಲವು ಇಂಥ ಕಿಡಿಗೇಡಿಗಳು, ಕುತಂತ್ರಿಗಳು ಅವರ ಏನು ಇದೆ ಕೆಲಸ ನೋಡಿ ಸುಳ್ಳು ಸುದ್ದಿ ಅಪಪ್ರಚಾರ ಮಾಡೋದು ಕಾಯ್ತಾ ಇರ್ತಾರೆ. ಅವ್ರು ಏನ್ ಸಿಗ್ತದೆ ಅಂತ. ಏನ್ ಸಿಗದಿದ್ರೆ ನೋಡಿ ಇಂಥ ಒಂದು ಸಮಯ ಬಳಸ್ತಾರೆ ಅವರು. ಅವರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿತು ನನ್ನ ಬಗ್ಗೆ ಒಂದು ಅಪಪ್ರಚಾರ ಮಾಡಲಿಕ್ಕೆ. ಏನೋ ದೇವರ ದಯೆ, ಇಡೀ ನಮ್ಮ ಒಂದು ಸಾಮಾಜಿಕ ಜಾಲತಾಣದ ಇಡೀ ರಾಜ್ಯದ ಒಂದು ಎಲ್ಲ ಸದಸ್ಯರು ಇದನ್ನೊಂದು ಉತ್ತಮವಾಗಿ ನಿಭಾಯಿಸಿದ ಕಾರಣ ಇವತ್ತು ಒಂದೇ ದಿನದಲ್ಲಿ ಸತ್ಯ ಇಡೀ ದೇಶಕ್ಕೆ ತಿಳಿಯಿತು. ಎಸ್.
ಯಾವುದೇ ಒಂದು ವಿಚಾರ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆರೋಪಿಗಳು ಸಿಕ್ಕಿಬಿದ್ದಾಗ ಯಾವುದೇ ಪ್ರಕರಣ ಇರ್ಬೋದು. ಫಾರ್ ಎಕ್ಸಾಂಪಲ್, ಮೊನ್ನೆ ಚಕ್ರವರ್ತಿ ಸೂಲಿಬೆಲೆ ಮತ್ತು ತೇಜಸ್ವಿ ಸೂರ್ಯ ಅವರ ಮೇಲೆ ಏನು ಸಂಚು ಆಗಿತ್ತು, ಅವರ ಹಲ್ಲೆ ಮಾಡಲಿಕ್ಕಂತ ಇದ್ದಾಗ ಕೂಡ ಒಂದಿಷ್ಟು ಆರೋಪಿಗಳ ಬಂಧನ ಆದಾಗ ಅವರೊಂದು ಸಂಘಟನೆಯವರು, ಒಂದು ಪಕ್ಷದವರು ಅಂತೇಳಿ ವಿಚಾರ ಬಂದಿತ್ತು. ಸೊ ಅದು ಆ ಸಂಘಟನೆಯವರು ಅಥವಾ ಆ ಪಕ್ಷದವರು ಕೋಪದಿಂದ ಕೂಡ ಇದ್ದಿರ್ತಾರೆ, ಯಾವಾಗ ಇನ್ನೊಂದು ಸಿಗ್ತದೆ ಈ ವಿಚಾರ ಅಂತೇಳಿ. ಸೊ ಆಗ ಕೂಡ ಅವರು ಹೀಗೆ ಏನಾದರೂ ಮಾಡಿಕೊಂಡು ಬಲಪಂಥೀಯರನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಖಂಡಿತವಾಗಿ. ಎಸ್, ನಾಳೆ ನೀವು ಇನ್ನಷ್ಟು ಅಂದರೆ ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಏನು ಹೇಗೆ ಯಾವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗಿ ಕೆಲವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುವಂತಿದ್ದೇವೆ. ಇನ್ನು ಕೆಲವರದ್ದು ಈಗಾಗಲೇ ನಮ್ಮ ಹತ್ರ ಎಲ್ಲ ಸ್ಕ್ರೀನ್ಶಾಟ್ ಬಂದಿದೆ. ನಮ್ಮ ಎಲ್ಲರ ಹತ್ರ ಇದೆ ಸ್ಕ್ರೀನ್ಶಾಟ್ಸ್ ಎಲ್ಲ. ನಾವು ಪೊಲೀಸರಿಗೆ ಕೂಡ ದಾಖಲೆ ನಾವು ಕೊಡ್ಲಿಕ್ಕೆ ಎಲ್ಲ ಸಿದ್ಧ ಮಾಡಿದ್ದೇವೆ. ಕೆಲವು ಈಗಾಗಲೇ ಕೊಟ್ಟಿದ್ದೇವೆ, ಇನ್ನು ಕೆಲವು ದಾಖಲೆಗಳನ್ನು ಸಿದ್ಧ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ಯಾರೆಲ್ಲ ನೋಡಿ ಇದರಲ್ಲಿ ಈ ಕೆಲಸಗಳನ್ನು ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ ಅಥವಾ ಪೋಸ್ಟ್ ಹಾಕಿದ್ದಾರೆ, ಅವ್ರು ಇನ್ನಾದ್ರೂ ಈಗಲೇ ಡಿಲೀಟ್ ಮಾಡಿ ಈಗ ಮಾಧ್ಯಮದ ಮೂಲಕ ಅವರಿಗೆ ತಿಳಿದಿರ್ಬೋದು ಯಾರು ಏನಂತ. ಇನ್ನಾದ್ರೂ ಸ್ವಲ್ಪ ದಡ್ಡರಾಗಿ ಯೋಚಿಸದೆ ಸಾಮಾಜಿಕ ಜಾಲತಾಣವನ್ನು ಸ್ವಲ್ಪ ಬುದ್ಧಿವಂತಿಕೆಯನ್ನು ಬಳಸಿ ಇನ್ನೊಬ್ಬರ ತೇಜೋವಧೆ ಮಾಡುವುದನ್ನು ನಿಲ್ಲಿಸುವುದು ಒಳಿತಂತ ನನ್ನ ಒಂದು ಅಭಿಪ್ರಾಯ. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ. ಸೋಷಿಯಲ್ ಮೀಡಿಯಾವನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಬೇಕು. ಪಕ್ಷಗಳು ಅಫ್ಕೋರ್ಸ್ ತಮ್ಮ ಸಿದ್ಧಾಂತವನ್ನು, ತಮ್ಮ ಯೋಜನೆಗಳನ್ನು, ತಮ್ಮ ಕಾರ್ಯಚಟುವಟಿಕೆಗಳನ್ನು ಜನರ ಮುಂದೆ ಇಡಲಿಕ್ಕೆ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾರೆ. ಅದರಿಂದ ಸುಲಭವಾಗಿ ಅದು ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಟ್ಟತ್ತೆ ಎನ್ನುವಂಥ ಭಾವನೆ. ಆದರೆ ಮತ್ತೊಂದು ಕಡೆಯಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇರುವವರು, ಅಂದರೆ ಈಗ ಪ್ರತಿಯೊಂದು ಪಕ್ಷಕ್ಕೆ ಕೂಡ ಒಂದು IT ಸೆಲ್ ಅಂತ ಇರುತ್ತೆ. ಸೊ ಅದು ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದಷ್ಟು ಆ ಪಕ್ಷಕ್ಕೆ ಮೈಲೇಜ್ ಸಿಗುವಂಥದ್ದು, ಪ್ಲಸ್ ಆಗುವಂಥದ್ದು ಕೂಡ ನಡೀತಾನೆ ಇರುತ್ತೆ. ಸೊ ಆದರೆ ಅಂಥವರನ್ನೇ ಟಾರ್ಗೆಟ್ ಮಾಡುವಂಥ ಒಂದು ವಿಚಾರ ಅಂದರೆ, ಒಳಗೆ ಒಂದಿಷ್ಟು ಹೆದರಿಕೆ ಹುಟ್ಟಲಿ, ಅವರು ಇನ್ನೂ ಪ್ರಬಲವಾಗಿ ಬರೆಯುವುದನ್ನು ನಿಲ್ಲಿಸಲಿ, ಅಥವಾ ಅವರು ಇನ್ನಷ್ಟು ಪೋಸ್ಟರ್ ಮಾಡಿ ಏನು ಸತ್ಯವನ್ನು ಹೊರಗೆ ಹಾಕುವುದನ್ನು ನಿಲ್ಲಿಸಲಿ ಅಂತೇಳಿ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಬಹುಶಃ ಸಂದೀಪ್ ಲೋಬೋ ಅವರು ಅದಕ್ಕೆ ನಿನ್ನೆ ಟಾರ್ಗೆಟ್ ಆದರು, ಗುರಿಯಾದರು. ಆದರೆ ಸತ್ಯ ಏನು ಅಂತೇಳಿ ನಿನ್ನೆ ಸಂಜೆಯಿಂದ ಇವತ್ತಿನ ತನಕ ಬಹುಶಃ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಆದರೆ ಅವರು ಅಷ್ಟಕ್ಕೆ ಬಿಟ್ಟಿಲ್ಲ, ಅದನ್ನು ಪೊಲೀಸ್ ಠಾಣೆಯಲ್ಲಿ ಕೂಡ, ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಇದಕ್ಕೆ ಅವರ ದಾಖಲೆ ಕೂಡ ಅವರು ಮತ್ತು ಅವರ ಹಿತೈಷಿಗಳು, ಗೆಳೆಯರೆಲ್ಲ ಒಟ್ಟು ಮಾಡ್ತಾ ಇದ್ದಾರೆ. ಯಾರು ಗೊತ್ತಿದ್ದು ಇದನ್ನು ವೈರಲ್ ಮಾಡಿ ಸಂದೀಪ್ ಲೋಬೋ ಚಾರಿತ್ರವನ್ನು ವಧೆ ಮಾಡಲಿಕ್ಕೆ ಅಥವಾ ಅವರ ಹೆಸರಿಗೆ ಮಸಿ ಬಳಿಲಿಕ್ಕೆ, ಅದಕ್ಕಿಂತಲೂ ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ಒಟ್ಟು ಬಾಂಬ್ ಘಟನೆಗೆ ಲಿಂಕ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದರು. ಅದನ್ನು ಬಹುಶಃ ಅವರು ಮತ್ತು ಅವರ ಗೆಳೆಯರು ಮತ್ತು IT ಸೆಲ್ ಜಿಲ್ಲೆ ಮತ್ತು ರಾಜ್ಯ ಏನಾದರೂ ಕೆಲಸ ಮಾಡಬಹುದು, ಗಂಭೀರವಾಗಿ ತೆಗೆದುಕೊಳ್ಳಬಹುದು ಅಂತ ಅಂದ್ಕೊಳ್ತಾ ಸಂದೀಪ್ ಲೋಬೋ ಅವರ ಏನು ಹೆಸರು ಹಾಳು ಮಾಡಲಿಕ್ಕೆ ಆದಂಥ ಪ್ರಯತ್ನ ವಿಫಲವಾಗಿದೆ ಅಂತ ಅಂದುಕೊಂಡು ಅವರಿಗೆ ಕೂಡ ಮುಂದೆ ಕೂಡ ಅವರ ಈ ಒಂದು ಸಾಮಾಜಿಕ ಚಟುವಟಿಕೆ ಹೀಗೆ ಮುಂದುವರಿಲಿ, ಯಾವುದೇ ಕಾರಣಕ್ಕೆ ಇದು ಹಿನ್ನಡೆ ಅವರಿಗೆ ಆಗದಿರಲಿ ಅಂತ ಬಯಸ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಸಂದೀಪ್ ಲೋಬೋ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.